ನನಗೆ ಅದು ಅನ್ಯಾಯ ಇನ್ನು ಮುಂದಕ್ಕೆ ಯಾರಿಗೂ ಆಗಬಾರ್ದು. 30/8/2016 ನಮ್ಮ ಕಾನೂರು ಗ್ರಾಮ ಪಂಚಾಯತಿಯಲ್ಲಿ ಭಾರೀ ಅವ್ಯವಹಾರ ಆಗಿತ್ತು. ಅದನ್ನು ದಾಖಲೆ ಸಮೇತ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ. ಇದು 3 ತಿಂಗಳು ಕಳೆದು 19/12/2016 ಟೋಟಲ್ ಬಾಡಿ ಇನ್ಕ್ಲೂಡಿಂಗ್ PDO ಸೇರಿ ಏಕಾಏಕಿ ಬಂದು ನನ್ನ ಕುಡಿಯೋ ನೀರಿನ ಕೊಳವೆಯಿಂದ ಪಂಪಿತ್ತಿದ್ದರು. ಈ ಘಟನೆಯಲ್ಲಿ ನನ್ನ 2 ದನ ಸತ್ತೋಗಿದೆ. ಯಾಕಂದರೆ ಮೂಕ ಪ್ರಾಣಿ, ಅದಕ್ಕೆ ನಿಯಮ ಇಲ್ವೋ? ನಾನು ತಪ್ಪು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ಪಡೀಬೇಕು, ಹೌದಲ್ವ? ಅದು ಅಲ್ಲದೆ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ವಿನಾಕಾರಣ ಜೈಲಿಗೆ ಕಟ್ಟಬೇಕೆಂಬ ಉದ್ದೇಶದಿಂದ ಸುಳ್ಳು ಕೇಸು ದಾಖಲು ಮಾಡಿದ್ದಾರೆ. ಇದು ನನಗೆ ತುಂಬ ಕಷ್ಟ ನಷ್ಟ ಎಲ್ಲ ಆಗಿದೆ. ಅದಕ್ಕೋಸ್ಕರ ಕಾನೂನು ಮುಖಾಂತರ ಹೋರಾಟ ಮಾಡಿದ್ದೇನೆ. ನಾನು ನಂಬಿರುವ ದೇವರಿಗೂ ಕೂಡ ಹರಿಕೆ ಹೇಳಿದ್ದೇನೆ. ಆ ಪ್ರಕಾರ ದೇವರು ಕೂಡ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಹೆಚ್ಚಿನವರು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಅಂತೂ ಇನ್ನೊಂದು ರಾಮರಾಜ್ಯ ಆದರೆ ಒಳ್ಳೆಯದು. ನಮ್ಮ ಕಾನೂರು ಗ್ರಾಮ ಪಂಚಾಯತಿಯಲ್ಲಿ ಅನ್ಯಾಯ ವಿಪರೀತ ಆಗಿದೆ. ನಾನೊಬ್ಬನೇ ಜೀವದ ಹಂಗು ತೊರೆದು ಹೋರಾಟ ಮಾಡಿದ್ದೇನೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ಇನ್ನು ಮುಂದಿನ ಪೀಳಿಗೆಗೆ ಇದು ಒಳ್ಳೆಯದಾಗಲಿ. ಆಣೆ ನಡೆದದ್ದೇ ದಾರಿ ಆಗಬಾರ್ದು. ಎಲ್ರಿಗೂ ಬದುಕುವಂಥ ಹಕ್ಕುಂಟು. ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ನಾನೊಬ್ಬ ಖಳನಾಯಕ ಅಲ್ಲ, ಕ್ರಿಮಿನಲ್ ಹಿನ್ನೆಲೆ ಇದ್ದ ವ್ಯಕ್ತಿ ಅಲ್ಲ. ನನ್ನ ಬೋರ್ವೆಲ್ಲಿನ ಪಂಪಿನ ದರ 22,000. ಎಷ್ಟು? 22,000. ಆದರೆ ನನಗೆ ಖರ್ಚು, ಕಷ್ಟ, ನಷ್ಟ, ಬೆಳಗಿಂದ ಸಾಯಂಕಾಲದವರೆಗೆ ನಾವು ಕೆಲಸ ಬಿಟ್ಟು ಹೋಟೆಲ್ಲಿ ಕಾದದ್ದು. ಏನೇ ಆಗಲಿ ಮಾಡಲೇ ಮಡಿ. ಈ ಸಿದ್ಧಾಂತಕ್ಕೆ ಬಂದು ಈ ಥರ ಹೋರಾಟ ಮಾಡಿದೆ. ದೇವರು ದೈವ ಎಲ್ಲ ನನ್ನ ಪರ ನಿಂತಿದೆ. ಈ ಮಧ್ಯೆ ಕಾನೂರು ಮಟ್ಟದಲ್ಲಿ ಪಂಚಾಯತಿಗೆ ದೂರು ಕೊಟ್ಟರು. ನಾನು ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಹೊಸ ಪಂಪು ಕೊಡ್ತೇನೆ ಅಂದರು. ಇಲ್ಲ. ಹಾಂ ಹೇಳಿ ಸರ್. ಅದೇ ಪಂಚಾಯತಿನಲ್ಲಿ ಅವ್ಯವಹಾರ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ನನ್ನ ಹೋರಾಟವನ್ನು ದಮನಿಸುವ ಉದ್ದೇಶ. ಯಾರಿಗೆ ಅವರು ಅಕ್ರಮ ಅಂತ ಹೇಳೋದು. ಆದರೆ ನಂದು ಆಲ್ರೆಡಿ ಮನೆಯಿಂದ ಕನೆಕ್ಷನ್ ಅದಕ್ಕೆ ಉಂಟು. ನೀರು ತೆಗಿತಾ ಇದ್ದೆ, ಬೆಲ್ ಕಟ್ತಾ ಇದ್ದೆ. ಅದು ಕೋರ್ಟಲ್ಲೆಲ್ಲ ಹೇಳಿದೆ. ನಾವು ಯಾರು ಲೈನ್ಮ್ಯಾನ್ ಹೇಳಿದ್ದಾನೆ ತನಿಖೆ ಸಂದರ್ಭದಲ್ಲಿ. ಅಂದರೆ ನಾನು ನಿರಪರಾಧಿ, ನಾನು ಹಲ್ಲೆ ಮಾಡಲಿಕ್ಕೆ ಹೋಗಲಿಲ್ಲ, ಕೊಲೆ ಬೆದರಿಕೆ ಕೊಡಲಿಲ್ಲ, ಕೋರ್ಟನ್ನು ಕೆಲಸ ಮಾಡಲಿಲ್ಲ ನನ್ನ ಹೆಂಡತಿ. ಹಾಗಿರುವಾಗ ಇದು ದ್ವೇಷದಿಂದ ಮಾಡಿದ ಕೆಲಸ. ಅವರ ತಪ್ಪನ್ನು ಎತ್ತಿ ಹಿಡಿದದೇ ಇವರಿಗೆ ಎಡವಟ್ಟದ್ದು. ಆಣೆ ನಡೆದಿದೆ. ಯಾಕಂದರೆ 16 BJP ಇತ್ತು. ನಾನು ಯಾವಾಗ ಇದಕ್ಕೆ ಹೋರಾಟ ಮಾಡಿದನೋ ಆಗಿನ ಅಧ್ಯಕ್ಷರು ಸೀತಮ್ಮ ಖಂಡಿಗ, ಇವರು ಕೂಡ ಕಾನೂನು ಬಾಹಿರ ಬಿಲ್ಡಿಂಗ್ ಕಟ್ತಾಯಿದ್ರು. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೆ. ರಾತ್ರೋರಾತ್ರಿ ನನ್ನ ಮನೆಗೆ ಬಂದರು. ರಾಜ್ಯಕ್ಕೆ ರಾಜೀನಾಮೆ ಕೊಟ್ಟು ಬಂದರು. ಅದು ದೊಡ್ಡ ಇಶ್ಯೂ ಆಗಿತ್ತು. ವಿಡಿಯೋ ಎಲ್ಲ ಮಾಡಿಸಿದ್ದೆ. ಈಗ ರಾಜ್ಯಕ್ಕಿಂತ ದೂರ ಇದ್ದೆ. ಆ ಹಿಂಸು ಯಾವುದು? ಇಲ್ಲ ಕೋರ್ಟಲ್ಲಿ ಕ್ಲಿಯರ್ ಆಗಿದೆ. ನಾನು ಆ ಆರೋಪಿ ಅಲ್ಲ, ಅಪರಾಧಿನೂ ಅಲ್ಲ. ಅದು ಯಾವುದು ಗೊತ್ತಾ? ಆ ಕಾರಣದ ವಿಷಯ ಅದು ಏನು ಗೊತ್ತಾ? ಅದು ವಿಚಾರಣೆ, ಅದು ನಂದಲ್ಲ. ಅವರ ಮಾಡಿದ ಹಗರಣ, ಅವ್ರದ್ದು ಅವ್ಯವಹಾರ ಬೆಂಗಳೂರಲ್ಲಿ SITಯಲ್ಲಿ ರಚನೆ ಆಗಿದೆ. 9 ವರ್ಷ ಸ್ಕ್ರೂಟಿನಿ ಆಗಿ ಬೆಂಗಳೂರಿಗೆ ಹೋಗಿದೆ. ಅದು ಅವರಿಗೆ ಸಂಬಂಧಪಟ್ಟ ವಿಷಯ. ಮತ್ತು ಇದು ಸಿವಿಲ್ ಸೂಟ್ ಮಾಡಿದೆ ನಾನು. ಅದು ಪ್ರೋಗ್ರೆಸ್ ಉಂಟು, ನಷ್ಟ ಪರಿಹಾರ. ಅದು ಸಿವಿಲಲ್ಲಿ ಬರ್ತದೆ. ಇದು ಕ್ರಿಮಿನಲಲ್ಲಿ ನಮ್ಮನ್ನು ಇಬ್ಬರನ್ನು ಜೈಲಿಗೆ ಹಾಕಿ ಪ್ರಯತ್ನ ಮಾಡಿದರೆ ಅದು ವಿಫಲ ಆಯಿತು. ಇದು ನನ್ನ ಹಕ್ಕಿನ ಬಗ್ಗೆ ಹೋರಾಟ. ನನಗೆ ನಷ್ಟ ಆಗಿದೆ. ಆ ಟೈಮಲ್ಲಿ 50,000 ಹೋಗಿದೆ. ಹೊಸ ಪಂಪು ಕಡಿದು ತೆಗ್ತದೆ. 2 ದನ ಸತ್ತೋಯ್ತು ಬಿಡಿ. ಈ ಯಾವಾಗ ದನ ಸತ್ತಿದ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಮಾತುಕತೆಗೆ ಒಪ್ಪಲೇ ಇಲ್ಲ. ಯಾಕಂದರೆ ನೀರಿಲ್ಲಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನಾವು ಡಿಪೆಂಡ್ ಆಗೋದು ಬೋರ್ವೆಲ್ಲನ್ನೇ ಡಿಪೆಂಡ್ ಆಗಿರೋದಲ್ವ. ನೀರು ಬೇಕಲ್ಲ ಸ್ವಾಮಿ. ಬಂದದ್ದಲ್ಲ, ಸತ್ತದ್ದು. ನಾವು ಮನುಷ್ಯರು, ನಾವು ಹೊರಗಡೆ ಹೋಗಿ ಮಾಡ್ಬೋದು. ನೀರಿಲ್ಲದೆ ಏನಾದರೂ ಬಂದು ನಮ್ಮನ್ನು ಏನಾದರೂ ನಮ್ಮ ಹೇಳಿದ್ದಕ್ಕೆ ಕೇಳ್ಬೋದು ಅಂದರೆ ಅವರ ಲೆಕ್ಕಾಚಾರ ನಾನು ಒಪ್ಪಲಿಲ್ಲ ಅಷ್ಟೇ. ಇದರಲ್ಲಿ ಎಲ್ಲ ಸತ್ಯಾಂಶ.
ನಿರಂತರ ಹೋರಾಟ ಮಾಡಿದ್ದೇನೆ. ಏನು ಹಾಂ ಹೇಳಿ ಸರ್. ಕಣ್ಣೆದುರಿಗೆ ಒದ್ದಾಡುವ ಸ್ಥಿತಿ ನಿರ್ಮಾಣ. ಹೌದೌದು, ಕೇಸ್ ಆಗಿದೆ. ಒಬ್ಬ ವ್ಯಕ್ತಿಯ ವಿರುದ್ಧ 3 ಕೇಸ್ ಹಾಕಿದೆ. ಒಂದು ಅಟ್ರಾಸಿಟಿ ಕೇಸು, ಅದು ನಾನು ಅದು ಹೇಳಿದ್ದೇನೆ, ಅದು ಬೇಡ, ಯಾಕಂದರೆ ಅದು ಇದು ಯಾವ ಸ್ವಲ್ಪ ಉಪದ್ರ ಮನುಷ್ಯನೇ, ಅದು ಪೆಟ್ಟಿ ಅಂಗಡಿಯಿಂದ ಕೊಟ್ಟಿದ್ದೆ ನೋಡಿ, ಅಡ್ಡಗೋಡೆಯಲ್ಲಿ ಜೀಪೆಟ್ಟಾಗಿ ಮಾಡಿದ್ದೇನೆ. ಹೆಸರು ಮೆನ್ಷನ್ ಮಾಡಲಿಲ್ಲ. ಯಾರಿಗೆ ಯಾರಿಗೆ? ಅವರಿಗ ನಮೀಗ? ಅವರಿಗೆ ಕಷ್ಟ ಕಷ್ಟ ಆಗಿ ಈಗ ತಿರ್ಗಾ ಪಂಚಾಯತಿಗೆ ಈಗೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಷ್ಟ ಆಗಿದೆ, ಇಲ್ಲ ಅಂತ ಹೇಳಿದೆ. ಯಾಕಂದರೆ ಟರ್ನ್ ಆಗಿದೆ. ನನಗೆ ಎಷ್ಟು ತೊಂದರೆ ಕೊಟ್ಟರೋ ಅದರ 10 ಭಾಗ ಮುಖ ತೋರಿಸಿದಾಗೆ ಮಾಡಿದೆ ನಾನು. ಅದು ನಿಜ, ಅದು ಆಗಲೇಬೇಕಲ್ಲ. ಈಗ ನಿಮ್ಮ ಗ್ರಾಮ ಪಂಚಾಯತ್ ಸರಿಯಾಗಿಲ್ಲ. ಈಗ ಸರಿಯಾಗಿದೆ. ಈಗ ಆಣೆ ನಡೆತದೆ ದಾರಿ ಇಲ್ಲ. ಸಮಾಜದ ಕಟ್ಟಕಡದ ವ್ಯಕ್ತಿ ಕೂಡ ಬದುಕುವುದು. ಕುಂಟ ಕುರುಡ ಹೆಳವ ಎಲ್ಲರಿಗೂ ಅವಕಾಶ ಉಂಟು. ಅದರಲ್ಲಿ 2 ಮಾತಿದೆ. ನಿಮ್ಮ ವಾರ್ಡ್ನಿಂದ ಈಗ ಪಂಚಾಯತ್ ಆಡಳಿತ ಸರಿಯಾಗಿದೆ ನನಗೆ ಬಂದ ಮಾಹಿತಿ ಪ್ರಕಾರ. ಇಲ್ಲ, ನನಗೆ ಏನಿದ್ರು ನನಗೆ ಮಾಹಿತಿ ಬರ್ತದೆ. ನನಗೆ ಅಗತ್ಯ ಇದ್ದರೆ ನಾನು ಹೋಗ್ತೇನೆ. ನಾನು ಎಲಿಜಿಬಲ್ ಆದರೆ ನಾನು ಅರ್ಜಿ ಹಾಕ್ತೇನೆ. ಅದೇ ಯೋಗಿನಿ ಶೆಟ್ಟಿ. ನಾನು ಇರಲಿಲ್ಲಲ್ಲ, ನಾನೊಬ್ಬ ಸಾರ್ವಜನಿಕ. ಯೋಗಿನಿ ಶೆಟ್ಟಿಯವರು PDO ಆಗಿರುವಾಗ ರಬ್ಬರ್ ಸ್ಟಾಂಪ್ ಹಾಕಿ ಕೆಲಸ ಮಾಡಿದ ವ್ಯಕ್ತಿ. ನಾನು 3 ಸಾರಿ ಹೇಳಿದ್ದೇನೆ, ಬೇಡಮ್ಮ ನಿಮಗೆ 60 ವರ್ಷ ಅಲ್ಲಿ ಇರೋಲ್ಲ ಕೆಲಸ, ಇವರು 2ನೇ 3ನೇ ಕಲ್ತವರು, ದಯವಿಟ್ಟು ನೀವು ಇದಕ್ಕೆ ಗಮನ ಕೊಡಬೇಡಿ, ಕಷ್ಟ ನಿಮ್ಮ ಬುಡಕ್ಕೆ ಬರ್ತದೆ, ತೊಂದರೆ ಆಗ್ತದೆ, ನಾನು ಬಿಡುವ ಜನಲ್ಲ ಅಂತ ಹೇಳಿದೆ. ಬಾಡಿ ಈಸ್ ಸುಪ್ರೀಮ್ ಅಂತ ಹೇಳಿದೆ. ಆಯ್ತು, ಹಾಗಾದರೆ ಒಂದು ಕೈ ನೋಡೋಣ. ಬಾಡಿ ಸುಪ್ರೀಮ್. ಈಗ ನಾರಾವಿ ಹೇಳಿದ್ದಾರೆ ಅವರು. ಈಗ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ 30 ಹೌದೌದು, ಅನಾರೋಗ್ಯ ಕೂಡ ಅದು ಏನು ಅಲ್ಲ, ಉಂಟು, ಲೀಗಲಾಗಿ ಉಂಟು. ಅದರಲ್ಲಿ ಮಾನವೀಯತೆ ಇಲ್ಲ. ಲೀಗಲಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಇನ್ನು ಬೆಂಗಳೂರಿಗೆ ಅವ್ರದ್ದೆಲ್ಲ ಎವಿಡೆನ್ಸ್ ಆದ ನಂತರ ನಾನು ಹೋಗಿ ಹೇಳಿಕೆ ಕೊಡಲಿಕ್ಕೆ ಉಂಟು. ಬಿಡುವ ಪ್ರಶ್ನೆಯೇ ಇಲ್ಲ. ತೀರ್ಮಾನ ಮಾಡಿದ್ದೇನೆ. ಅದು ಅವರು ಸಾಯಲಿ ಇರಲಿ, ಅದು ಬೇರೆ ವಿಷಯ. ಅದು ಮನುಷ್ಯ ಶಾಶ್ವತ ಅಲ್ಲ. ಆದರೆ 3 ಸಾರಿ ಹೇಳಿದ್ದೇನಲ್ಲ, ಮಾಡಬೇಡಿ ಅಮ್ಮ, ಕುಡಿಯುವ ನೀರು, ನೀವು ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ, ಸರ್ಕಾರ ನಿಮಗೆ ಅವಕಾಶ ಕೊಟ್ಟಿದೆ, ನೀರಿಲ್ಲದಲ್ಲಿ ನೀರು ಕೊಡಬೇಕು, ಡ್ರೈನೇಜ್ ಮಾಡಬೇಕು. ಇದು ಬಿಟ್ಟು ಈ ಥರ ಈ ಕಾಂಜಿ ಪಿಂಜಿಗಳ ಮಾತು ಕೇಳಿ ನನ್ನ ಕುಡಿಯುವ ನೀರಿನ ಪಂಪು ಎಳೆದಿರಲ್ಲ ನೀವು. ಅಷ್ಟೇ ಹೋರಾಟ ಉಂಟು ನಂದು. ಸಂತ್ರಸ್ತರ ಪರವಾಗಿ ನಾನು ಈಗಲಿದ್ದೇನೆ. ಯಾವುದೇ ಭ್ರಷ್ಟಾಚಾರದಲ್ಲಿ ನಾನು ಅವಕಾಶ ಕೊಡಲ್ಲ, ನಾನು ಮಾಡೋದಿಲ್ಲ. ಅಷ್ಟೇ. ಏನು ಅದೇ ನನ್ನ ಪಂಪಿನ ರೇಟು ಹೇಳಿದೆಲ್ಲ, 22,000 ರೂಪಾಯಿ 1.5 HP, 22,500. 9 ವರ್ಷ ನಿರಂತರ ಹೋರಾಟ, 38/2/2016 ಬಿಡಲಿಲ್ಲ, ಇದುವರೆಗೆ ಬಿಡಲಿಲ್ಲ. ಕೋರ್ಟ್ ತೀರ್ಮಾನ ಆಗಲಿ ಮತ್ತೆ ಬಂದು ಇದೇ ವೇದಿಕೆಯಲ್ಲಿ ಮಾತಾಡೋದು ಹೇಳಿದೆ. ಈಗ ನೀವು ಕೊಟ್ಟ ಒಂದು ಕೂಡಿತ್ತಲ್ಲ, ಯಾವುದು ಅದೇ ಅಲ್ವಾ? ಕೋರ್ಟ್ ಎಲ್ಲ SIT ರಿಟರ್ನ್ ಆಗಿದೆ ಬೆಂಗಳೂರಲ್ಲಿ. ಆಗಿದೆ. ಅದು ಇಲಾಖೆ ಅವರ ಸ್ಕೂಟಿನೇ ಆಗಿದೆ. ಇಲ್ಲಿ 9 ವರ್ಷ ಲೋಕಾಯುಕ್ತ ಕೋರ್ಟಲ್ಲಿ ಸ್ಕೂಟಿನೇ ಬಿದ್ದೋಗಿದೆ. 2 ಕೂಡ ಹೋಗಿದೆ. ದ್ವೇಷದಿಂದ ಮಾಡಿದ್ದು ಅಂತ. CC ನಂಬರ್ 43 ನನ್ನ ಮಿಸೆಸ್ ಹೆಸರಲ್ಲಿ, CC ನಂಬರ್ 1331 ನಮ್ಮ ಇಬ್ಬರ ಹೆಸರಲ್ಲಿ ಮಾಡಿದ್ದೆ. ನಾನು ಅವರ ವಿರುದ್ಧ ಮಾಡಿದ್ದೆ. ಅದು ಕೂಡ ಹೇಳ್ತೇನೆ, ಅವರ ವಿರುದ್ಧ ನಾನು ಕೇಸ್ ಕೊಟ್ಟೆ. ಅದು ರಿಪೋರ್ಟ್ ಮಾಡಿಸಿದ್ರು ಅವರು. ರಿಪೋರ್ಟ್ ಮಾಡಿಸಿದ್ರು, ಚಾಲೆಂಜ್ ಮಾಡಿದ್ದೇನೆ. ಮತ್ತು ಬೇಡ, ದೇವರು ಕೊಟ್ಟಿದ್ದಾರಲ್ಲ. ಇವಾಗ ನಾನು ಈ ಮಧ್ಯೆ, ಈ ಹೋರಾಟದ ಮಧ್ಯೆ 4 ಜನ ಸತ್ತು. ಯಾರಿಗೆ? ಇದರಲ್ಲಿ ಕ್ಲೀನ್ ಚಿಟ್ ಆಗಿದೆ ನೋಡಿ, ಆದೇಶ ನೋಡಿ, ಅದಕ್ಕೆ ತಂದದ್ದು ನಾನು. ಈಗ ಅದು ಹಗರಣದ ವಿಷಯ, ಅದು ಸರ್ಕಾರಕ್ಕೆ ಮತ್ತು ಅವರಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.